ರಾಜ್ಯಾದ್ಯಂತ ಲಾಕ್ಡೌನ್ ಸಡಿಲಿಕೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಇಂದಿನಿಂದ ವಾಣಿಜ್ಯ ವ್ಯವಹಾರಗಳು ಗರಿಗೆದರಿವೆ. ಸರಿಸುಮಾರು 2 ತಿಂಗಳಿಗೂ ಅಧಿಕ ಕಾಲ ಮನೆಯೊಳಗೆ ಬಂದಿಯಾಗಿದ್ದ ಜನತೆ ಇಂದು ಅಧಿಕೃತವಾಗಿ ಹೊರಬರಲು ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ. ಮಂಗಳೂರಿನಲ್ಲೂ ಇಂದು ಅಂಗಡಿ ವ್ಯವಹಾರಗಳು ತೆರೆದಿದ್ದು ವಾಹನಗಳ ನಗರದ ಪ್ರಮುಖ ರಸ್ತೆಗಳಲ್ಲಿ ಗೀಜುಗುಟ್ಟಿದವು. ಎಲ್ಲಿ ನೋಡಿದರಲ್ಲೂ ವಾಹನಗಳ ದಟ್ಟಣೆ ಕಂಡು ಬಂದಿದೆ. ಹಲವು ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಕಂಡು ಬಂತು. ಸಂಚಾರಿ ಪೊಲೀಸರು ವಾಹನಗಳನ್ನು ತೆರವುಗೊಳಿಸುವ ಕಾರ್ಯ ಮಾಡಿದರು. ಸಂಚಾರಿ ಪೊಲೀಸರ ಯಾವುದೇ ನಿರ್ಬಂಧ ಇಲ್ಲದಿರುವ ಕಾರಣ ಎಲ್ಲೆಡೆ ವಾಹನಗಳ ಸಂಚಾರವು ಜೋರಾಗಿಯೇ ಕಂಡುಬಂತು. ನಗರದಲ್ಲಿ ಒಂದಷ್ಟು ಟ್ರಾಫಿಕ್ ಜಾಮ್ ಏನು ಸಂಚಾರ ವ್ಯವಸ್ಥೆಗೆ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾಗಿದೆ, ತೊಂದರೆಗಳಾಗ್ತಾ ಉಂಟು. ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿದೆ. ಒಂದು ಕಡೆಯಿಂದ ಪಾರ್ಕಿಂಗ್, ಈಗಾಗಲೇ ನಾವು ಏನು ಲಾಕ್ಡೌನ್ನ ನಂತರ ಭಾಳ ಕಟ್ಟುನಿಟ್ಟಾದಂತಹ ನೋ ಪಾರ್ಕಿಂಗ್ ಜಾಗದಲ್ಲಿ ಏನಾದರೂ ಪಾರ್ಕಿಂಗ್ ಮಾಡಿದರೆ ಸಾರ್ವಜನಿಕರು ಅದನ್ನು ತೆರವುಗೊಳಿಸುವಂಥ ಕಾರ್ಯವು ಕೂಡ ಒಂದಷ್ಟು ರೀತಿಯಲ್ಲಿ ಸ್ಥಗಿತ ಆಗಿದೆ. ಈ ನಿಟ್ಟಿನಲ್ಲಿ ನಗರ ಪಾಲಿಕೆಗೂ ಜವಾಬ್ದಾರಿ ಇದೆ, ಸಂಚಾರ ಏನು ಪೊಲೀಸ್ ಇಲಾಖೆಗೂ ಕೂಡ ಸಾಕಷ್ಟು ಜವಾಬ್ದಾರಿಗಳಿದೆ ಒಟ್ಟು ಟ್ರಾಫಿಕ್ ಸುವ್ಯವಸ್ಥೆಯನ್ನು ಮಾಡುವ ದಿಸೆಯಿಂದ. ಇದಕ್ಕೆ ಬೇಕಾಗಿರುವಂತಹ ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಗಳ ಪ್ರಮುಖರ ಜೊತೆ ನಾವು ಕೂತು, ಅದರಲ್ಲೂ ವಿಶೇಷವಾಗಿ ಈ ಭಾಗದ ಶಾಸಕರ ಅವರ ಮಾರ್ಗದರ್ಶನ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟು ನಗರದಲ್ಲಿ ಇರುವಂತಹ ಸಂಚಾರ ವ್ಯವಸ್ಥೆಯಲ್ಲಿ ಇನ್ನಷ್ಟು ಸುಗಮವಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ, ಅದರಲ್ಲೂ ಕೂಡ ಪಾದಚಾರಿಗಳಿಗೆ ಅವರಿಗೂ ಕೂಡ ಸ್ವಲ್ಪ ಏಜ್ಡ್ ಪೀಪಲ್ ಇರ್ಬೋದು ಅಥವಾ ಮಕ್ಕಳು ಮಹಿಳೆಯರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ವ್ಯವಸ್ಥೆಗಳನ್ನು ನಮ್ಮ ಕಡೆಯಿಂದ ಮಾಡ್ತೇವೆ. ಎಲ್ಲ ಕಡೆ ವೆಹಿಕಲ್ಸು ಜಾಸ್ತಿ ಆಗಿದೆ ಮತ್ತು ಸ್ವಲ್ಪ ಮಳೆ ಕೂಡ ಇದ್ದ ಕಾರಣ ಸ್ವಲ್ಪ ಎಲ್ಲ ಕಡೆ ವೆಹಿಕಲ್ ಮೂವ್ಮೆಂಟ್ ಜಾಸ್ತಿ ಇದೆ. ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ತದೆ. ಅದನ್ನು ಈ ಪೀಕ್ ಅವರ್ಸಲ್ಲಿ ನಾವು ಆಫೀಸರ್ ನಾವು ನಿಂತ್ಬಿಟ್ಟು ಸ್ವಲ್ಪ ಎಲ್ಲ ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ. ಅದು ಕ್ರಮೇಣ ಸರಿ ಆಗ್ತದೆ. ಈಗ ಹಂಪನಘಟ್ಟ ಮೈನ್ ಜಂಕ್ಷನ್ ಕೂಡ ರೀಸೆಂಟಾಗಿ ನಾವು ಸಿಗ್ನಲ್ ಲೈಟನ್ನು ಅಳವಡಿಸಿದ್ವಿ. ಇವತ್ತು ಸ್ವಲ್ಪ ವೆಹಿಕಲ್ ಜಾಸ್ತಿ ಇದೆ ಕಾರಣ ಅದಕ್ಕೆ ನಾವು ಟೈಮಿಂಗ್ಸನ್ನು ಸೆಟ್ ಮಾಡ್ತೀವಿ. ಎಲ್ಲಿ ಅನ್ಇಂಪಾರ್ಟೆಂಟ್ ವೆಹಿಕಲ್ಸ್ಗೆ ಫ್ಲೋ ಕಡಿಮೆ ಇದೆ ಆ ರಸ್ತೆಗಳಿಗೆ ನಾವು ಟೈಮಿಂಗ್ಸನ್ನು ಕಡಿಮೆ ಕೊಡ್ತಾ ಇದ್ವಿ. ಇದನ್ನು ಸ್ವಲ್ಪ ಒಂದು 2-3 ದಿನ ಟ್ರಯಲ್ ಮಾಡಿದ ಮೇಲೆ ಸರಿ ಆಗುತ್ತೆ ಇದು. ಮತ್ತು ಎಲ್ಲರೂ ಸಮಸ್ಯೆ ಜಾಸ್ತಿ ಟೈಮ್ ಬೇಕಂತ ಅನ್ನಿಸಿದ್ರೆ ಅದಕ್ಕೆ ಜಾಸ್ತಿ ಅವಕಾಶ ಕೊಡಲಿಕ್ಕೆ ನಾವು ಟ್ರಯಲ್ ಮಾಡ್ತಾ ಇದ್ದೀವಿ ಅಷ್ಟೇ.